ಉಡುಪಿಯ ಹಿಜಾಬ್ ವಿವಾದ 3 ವಾರವಾದರೂ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸುವುದು ನಮ್ಮ ಹಕ್ಕು ಅಂದ್ರೆ ಆಡಳಿತ ಮಂಡಳಿ ಹಿಜಾಬ್ ಧರಿಸಿ ಪಾಠ ಕೇಳುವ ರೂಲ್ಸ್ ನಮ್ಮಲ್ಲಿಲ್ಲ ಅಂತ ಇದೆ. ಈ ನಡುವೆ ಪಿಯು ಬೋರ್ಡ್ ಯಾವ ತೀರ್ಮಾನ ಇನ್ನು ಕಾಲೇಜು ಪ್ರಾಂಶುಪಾಲರ ಕೈ ಸೇರಿಲ್ಲ. ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಂದರೂ ಕ್ಲಾಸ್ ತೆರಳ್ತಾ ಇಲ್ಲ. ಕಳೆದ 3 ವಾರಗಳ ಹಿಂದೆ ಉಡುಪಿಯಲ್ಲಿ ಆರಂಭವಾದ ಹಿಜಾಬ್ ವಿವಾದ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ವಿದ್ಯಾರ್ಥಿನಿಯರು ನಮಗೆ ಧರ್ಮದ ಕಟ್ಟುಪಾಡುಗಳೇ ಮುಖ್ಯ, ಇದು ನಮ್ಮ ಹಕ್ಕು ಅಂತ ಹಠಕ್ಕೆ ಬಿದ್ದಿದ್ದು ಪರೋಕ್ಷವಾಗಿ ಕೆಲ ಸಂಘಟನೆಗಳು ಸಾಥನ್ನ ನೀಡ್ತಾ ಇವೆ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಸರ್ವ ಧರ್ಮದ ಕಾಲೇಜಿನ ಅಂಗಳ ಧರ್ಮದ ಅಮಲಿನಲ್ಲಿ ಧರ್ಮ ಸಂಘರ್ಷದ ವೇದಿಕೆಯಾಗಿ ರೂಪುಗೊಳ್ತಾ ಇದೆ. ಕಳೆದ 37 ವರ್ಷಗಳಿಂದ ಉಡುಪಿಯ ಪದವಿ ಮಹಿಳಾ ಕಾಲೇಜಿನಲ್ಲಿ ಸರ್ವ ಧರ್ಮದ ವಿದ್ಯಾರ್ಥಿನಿಯರು ಸಮವಸ್ತ್ರವನ್ನ ಮಾತ್ರ ಧರಿಸಿ ತರಗತಿಗೆ ಹಾಜರಾಗ್ತಾ ಇದ್ರು. ಹಿಜಾಬ್ ಧರಿಸಿ ಬಂದವರು ತರಗತಿ ಪ್ರವೇಶಿಸುವಾಗ ಅದನ್ನ ತೆಗೆದಿರಿಸಿ ಪಾಠವನ್ನ ಕೇಳ್ತಾ ಇದ್ರು. 100ಕ್ಕೂ ಅಧಿಕ ಮುಸ್ಲಿಂ ವಿದ್ಯಾರ್ಥಿನಿಯರು ಇಲ್ಲಿ ಪಿಯುಸಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಆದ್ರೆ ಹಿಜಾಬ್ ವಿವಾದ ಅಂತ ಆದದ್ದು ಇದೇ ಮೊದಲು. ಕೆಲ ಸಂಘಟನೆಗಳ ಬೆಂಬಲದೊಂದಿಗೆ ಈ ವಿದ್ಯಾರ್ಥಿನಿಯರು ಈ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಹಿಜಾಬ್ ಧರಿಸುವುದು ನಮ್ಮ ಹಕ್ಕು, ನಮ್ಮ ಧರ್ಮ, ಹಿಜಾಬ್ ಧರಿಸಿ ತರಗತಿಯಲ್ಲಿ ಕುಳಿತುಕೊಳ್ಳುವ ಅವಕಾಶ ಕೊಡಿ. ಮಹಿಳಾ ಕಾಲೇಜ್ ಆದರೂ ಪುರುಷ ಪ್ರಾಧ್ಯಾಪಕರು ಇದ್ದಾರೆ. ಕಾರ್ಯಕ್ರಮ ನಡೆಯುವ ವೇಳೆ ಹಲವಾರು ಪುರುಷ ಅತಿಥಿಗಳು ಕಾಲೇಜಿಗೆ ಬರ್ತಾರೆ. ನಮಗೆ ಹಿಜಾಬ್ ಕೂಡ ಮುಖ್ಯ, ಶಿಕ್ಷಣ ಕೂಡ ಅಷ್ಟೇ ಮುಖ್ಯ ಅಂತ ಪ್ರತಿಭಟನಾ ನಿರತ ಮುಸಲ್ಮಾನ ವಿದ್ಯಾರ್ಥಿನಿಯರು ಹಠಕ್ಕೆ ಬಿದ್ದಿದ್ದಾರೆ. ಕಾಲೇಜಿಗೆ ಬಂದು ಕ್ಲಾಸ್ ರೂಮ್ ಹೊರಗೆ ಕೂತು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ಸರ್, ಯಾರು ಲೆಕ್ಚರರ್ಸ್ ಬಿಡ್ತಾ ಇಲ್ಲ ಅವರೊಟ್ಟಿಗೆ ಮಾತಾಡಲಿಕ್ಕೆ. ನಮ್ಗೆ ಹಾಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನೋ ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ. ಹಾಗೆ ನಮ್ಮ ಯಾಕೆ ಅಂದ್ರೆ ಇಲ್ಲಿ ಮೇಲ್ ಲೆಕ್ಚರರ್ಸ್ ಇದ್ದಾರಲ್ಲ ಸರ್, ನಮಗೆ ಲೇಡೀಸ್ ಲೆಕ್ಚರರ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ ಸರ್, ನಾವು ಕುತ್ಕೊಳ್ತೇವೆ. ಇಲ್ಲಿ ಮೇಲ್ ಲೆಕ್ಚರರ್ಸ್ ಇದ್ದಾರೆ, 1 ಗಂಟೆ ಪಾಠ ಮಾಡ್ತಾರೆ. 5 ಲೆಕ್ಚರರ್ಸ್ ಏನೋ ಇದ್ದಾರೆ ಸರ್, ನಮಗೆ 3 ಲೆಕ್ಚರರ್ಸ್ ಕ್ಲಾಸಿಗೆ ಬರ್ತಾರೆ. ಈಗ ಆಪ್ಷನ್ ಅಂದ್ರೆ ನಮ್ಮ ಕಾಲೇಜಲ್ಲಿ 76 ಮುಸ್ಲಿಂ ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ಅದು ಅವರ ಇಷ್ಟ ಸರ್ ಹಾಕುದು, ಯಾಕಂದ್ರೆ ನಾವು ಎಲ್ಲರಿಗೂ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಕಿ ಅಂತ. ಇದು ನಮ್ಮ ಇಚ್ಛೆ ಸರ್, ಇದು ನಮ್ಮ ರೈಟ್ಸ್, ಅದು ಅವರಿಗೆ ಇರ್ಬೇಕು ಸರ್ ಹಾಕ್ಬೇಕು ಅಂತ. ಯಾಕಂದ್ರೆ ನಾವು ಹಾಕಿದ್ದೇವಲ್ಲ, ನಮ್ಗೆ ನಮ್ಮ ರೈಟ್ಸ್ ಬೇಕು ಸರ್, ಇದಕ್ಕಾಗಿ ನಾವು ಹೇಗೆ ಸಹ ಹೋರಾಟ. ಇನ್ನು ಕಾಲೇಜು ಅಭಿವೃದ್ಧಿ ಮಂಡಳಿ ಈ ಕುರಿತು ಸಭೆಯನ್ನ ನಡೆಸಿ ಕ್ಲಾಸ್ನಲ್ಲಿ ಹಿಜಾಬ್ ಧರಿಸಿ ಪಾಠ ಕೇಳುವುದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಬೇಕಾದ್ರೆ ಟಿಸಿ ಕೊಡ್ತೀವಿ, ಬೇರೆ ಕಾಲೇಜಿಗೆ ಹೋಗಿ ಸೇರಬಹುದು ಅಂದಿದೆ. ಈ ಕುರಿತು ಕಾಲೇಜು ಪ್ರಾಂಶುಪಾಲರು ಪಿಯು ಬೋರ್ಡ್ಗೆ ಪತ್ರವನ್ನ ಬರೆದಿದ್ದು ಪಿಯು ಬೋರ್ಡ್ನ ಅಂತಿಮ ತೀರ್ಮಾನದ ನಿರೀಕ್ಷೆಯಲ್ಲಿದ್ದಾರೆ. ಒಟ್ನಲ್ಲಿ ಸರ್ವಧರ್ಮದ ನೆಲೆವೀಡು ಜ್ಞಾನ ದೇಗುಲ ಈ ರೀತಿ ಧಾರ್ಮಿಕ ವಿಚಾರದ ಸಂಘರ್ಷದಲ್ಲಿ ಸುದ್ದಿಯಾಗ್ತಾ ಇರುವುದು ವಿಪರ್ಯಾಸ. ಕಾಲೇಜು ಮುಂಭಾಗ ದಿನನಿತ್ಯ ಪೊಲೀಸ್ ಪಹರೆ, ಉಳಿದವರ ವಿದ್ಯಾಭ್ಯಾಸಕ್ಕೂ ತೊಡಕು. ಹೀಗಾಗಿ ಪಿಯು ಬೋರ್ಡ್ ಆದಷ್ಟು ಬೇಗ ಈ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋದು ಪ್ರಜ್ಞಾವಂತ ನಾಗರಿಕರ ಆಗ್ರಹ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.